ಕುಂದಾಪುರ ಸಮೀಪದ ಗಂಗೊಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅದ್ದೂರಿಯಾಗಿ ನಡೆಯುತ್ತಿದ್ದ ಬಾಲ್ಯ ವಿವಾಹವನ್ನು ಅಧಿಕಾರಿಗಳು ತಡೆಹಿಡಿದ ಘಟನೆ ನಡೆದಿದೆ. ಬಾಲ್ಯ ವಿವಾಹ ನಡೆಯುತ್ತಿರುವ ಖಚಿತ ದೂರಿನ ಮೇರೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಸ್ಥಳಕ್ಕೆ ದೌಡಾಯಿಸಿ ಬಾಲ್ಯ ವಿವಾಹವನ್ನು ತಡೆಹಿಡಿದಿದ್ದಾರೆ. ಅಧಿಕಾರಿಗಳು ಬರುವ ಮುನ್ನವೇ ಮದುವೆ ಸಂಪ್ರದಾಯಗಳು ನಡೆದಿದ್ದು ತಾಳಿ ಕಟ್ಟಲಷ್ಟೇ ಬಾಕಿ ಇತ್ತು. ಸೂಕ್ತ ಸಮಯದಲ್ಲಿ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿದ್ದರಿಂದ ನಡೆಯಬೇಕಿದ್ದ ಬಾಲ್ಯ ವಿವಾಹ ಅರ್ಧದಲ್ಲೇ ಮುಕ್ತಾಯಗೊಂಡಿದೆ. ಅಧಿಕಾರಿಗಳ ಸಮಯ ಪ್ರಜ್ಞೆಯಿಂದಾಗಿ ಬಾಲ್ಯ ವಿವಾಹಕ್ಕೆ ಸಾಕ್ಷಿಯಾಗಬೇಕಿದ್ದ ಉಡುಪಿ ಜಿಲ್ಲೆಯ ಪ್ರಜ್ಞಾವಂತ ಜನತೆ ನಿಟ್ಟುಸಿರು ಬಿಟ್ಟಿದ್ದಾರೆ. ತ್ರಾಸಿ ಸಮೀಪದ ಕಲ್ಯಾಣ ಮಂಟಪವೊಂದರಲ್ಲಿ ತಲ್ಲೂರು ಸಮೀಪದ 17 ವರ್ಷದ ಬಾಲಕಿಯ ಜೊತೆ 28 ವರ್ಷದ ಯುವಕನೊಂದಿಗೆ ಮದುವೆ ಮಾಡಲು ಕುಟುಂಬಸ್ಥರು ಎಲ್ಲ ಸಿದ್ಧತೆಗಳನ್ನು ನಡೆಸಿಕೊಂಡಿದ್ದರಲ್ಲದೆ ಸುಮಾರು 200ಕ್ಕೂ ಹೆಚ್ಚು ಮಂದಿ ಮದುವೆ ಮಂಟಪದಲ್ಲಿ ಸೇರಿದ್ರು. ಕೂಡಲೇ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಉಡುಪಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕುಂದಾಪುರ, ಪೊಲೀಸ್ ಇಲಾಖೆ ಗಂಗೊಳ್ಳಿ ಹಾಗೂ ತ್ರಾಸಿ ಗ್ರಾಮ ಪಂಚಾಯತ್ ಅಧಿಕಾರಿಗಳ ತಂಡ ಹಠಾತ್ ಭೇಟಿ ನೀಡಿ ಬಾಲ್ಯ ವಿವಾಹವನ್ನು ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಉಡುಪಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಕಾನೂನು ಪರಿವೀಕ್ಷಣಾಧಿಕಾರಿ ಪ್ರಭಾಕರಾಚಾರ್, ಕುಂದಾಪುರ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶೋಭಾ ಶೆಟ್ಟಿ, ಅಂಗನವಾಡಿ ಮೇಲ್ವಿಚಾರಕಿ ಪ್ರಭಾವತಿ, ರಕ್ಷಣಾಧಿಕಾರಿ ಕಪಿಲ, ಸಮಾಜ ಕಾರ್ಯಕರ್ತೆ ಸುರಕ್ಷಾ, ಗಂಗೊಳ್ಳಿ ಸಹಾಯಕ ಉಪನಿರೀಕ್ಷಕ ರಘುರಾಮ್, ಹೆಡ್ ಕಾನ್ಸ್ಟೇಬಲ್ ಮೋಹನ್ ಪೂಜಾರಿ ಮೊದಲಾದವರು ಈ ಸಂದರ್ಭ ಹಾಜರಿದ್ದರು. ಸಂಬಂಧಪಟ್ಟಂತೆ ಕುಂದಾಪುರ ತಾಲೂಕಿನ ಹಟ್ಟಿಯಂಗಡಿ ಅಲ್ಲಿಯ ಒಂದು ವೈಸನ್ಸ್ ಕಾಲೋನಿಯಲ್ಲಿಯ ಎರಡು ಕುಟುಂಬಗಳು ಇವತ್ತು ಬಾಲಕಿಗೆ 17 ವರ್ಷ ಪೂರ್ಣಗೊಂಡಿರುತ್ತೆ. ಅಂದರೆ 18 ವರ್ಷ ಪೂರ್ಣ ಆಗಿರೋದಿಲ್ಲ. ಹಾಗೆ ಇನ್ನೊಂದು 28 ವರ್ಷ ಪ್ರಾಯದ ಹುಡುಗನೊಂದಿಗೆ ಒಂದು ಮದುವೆ ನಿಶ್ಚಯ ಮಾಡಿಕೊಂಡು ಮಹಾಗಣಪತಿ ಹಾಲ್ ತ್ರಾಸಿ ಇದರಲ್ಲಿ ಇವತ್ತೊಂದು ಮದುವೆಯ ನಿಶ್ಚಯ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮಾಹಿತಿ ಬಂದ ತಕ್ಷಣ ನಾವೇನು ಇವತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿಗಳು ಹಾಗೂ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಕುಂದಾಪುರ, ಹಾಗೆಯೇ ಗ್ರಾಮ ಪಂಚಾಯತ್ ತ್ರಾಸಿ ಇದರ ಸಿಬ್ಬಂದಿಗಳು ಹಾಗೂ ಗಂಗೊಳ್ಳಿ ಪೊಲೀಸ್ ಠಾಣಾ ಎಲ್ಲ ಸಿಬ್ಬಂದಿಗಳ ಜೊತೆಯಾಗಿ ಇವತ್ತೊಂದು ನಾವು ಇಲ್ಲಿ ಈ ಬಾಲ್ಯವನ್ನು ತಡೆದಿದ್ದೇವೆ. ಈ ಪ್ರಾಯಶಃ ಈಗ ನಮ್ಮ ಜಿಲ್ಲೆಯಲ್ಲಿ ನಾವು ಸುಮಾರು ವರ್ಷಗಳ ನಂತರ ಇಂಥದ್ದೊಂದು ಬಾಲ್ಯ ಪ್ರಕರಣ ಪತ್ತೆ ಆಗಲಿಕ್ಕೆ ಪ್ರಾರಂಭ ಆಗಿತ್ತು. ಆದರೆ ಅವರು ಮದುವೆ ಆಗೋ ಮುಂಚಿತವಾಗಿ ನಾವು ಅದನ್ನು ತಡೆದಿದ್ದೇವೆ. ತಡೆದು ಏನು ಮದುವೆಯ ಪ್ರಾಯದ ಅವರಿಗೆ ವಯಸ್ಸುಗಳನ್ನು ಕೂಡ ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ, ಎರಡೂ ಕುಟುಂಬದವರಿಗೂ. ಹಾಗೆ ಇನ್ನು ಮುಂದೆ ಅಂತಹ ಬಾಲ್ಯ ಇದನ್ನು ನಾವು ಮಾಡಿಕೊಳ್ಳೋದಿಲ್ಲ. ಪ್ರಾಯ ಆದ ನಂತರ ಅವರನ್ನು ನಾವು ಪುನಃ ಮದುವೆ ಮಾಡುವಂಥವರಲ್ಲಿ ಮುಚ್ಚಳಿಕೆಯನ್ನು ಕೂಡ ಬರೆಸ್ಕೊಂಡು ನಾವು ಇವತ್ತು ಅವರನ್ನು